ರೋಗಿಗಳಿಗೆ ಉಚಿತವಾಗಿ ಡಯಾಲಿಸಿಸ್ ನೀಡುವ ಮೂಲಕ ಹೊಸ ದಾಖಲೆ ಸೃಷ್ಟಿಸಿರುವ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇದೀಗ ಮತ್ತೊಂದು ಸಾಧನೆ ಮಾಡುವ ಮೂಲಕ ವೈದ್ಯಕೀಯ ಲೋಕದಲ್ಲಿ ಹೊಸ ಭಾಷ್ಯ ಬರೆದಿದೆ. ಎಸ್ಡಿಎಂ ಆಸ್ಪತ್ರೆಯಲ್ಲಿ ವಿಶ್ವದ ಮೊದಲ ಸಂಪೂರ್ಣ ಬೆನ್ನು ಮೂಳೆಯ ಗೆಡ್ಡೆ ತೆಗೆಯುವಿಕೆ ಮತ್ತು ಯಶಸ್ವಿ ಡ್ಯೂರಲ್ ದುರಸ್ತಿಯ ಶಸ್ತ್ರಚಿಕಿತ್ಸೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಈ ಹಿನ್ನೆಲೆ ಎಸ್ಡಿಎಂ ಆಸ್ಪತ್ರೆಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಈ ಸಾಧನೆ ಮಾಡಿದ ಡಾಕ್ಟರ್ ಮಹೇಶ್ ಕೆ ಮತ್ತು ಡಾಕ್ಟರ್ ಶತಾನಂದ ಪ್ರಸಾದ್ ರಾವ್ ಹಾಗೂ ಅವರ ತಂಡವನ್ನು ಸನ್ಮಾನಿಸಿದರು. ಬಳಿಕ ಮಾತನಾಡಿದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಧಾರವಾಡದ ಮೆಡಿಕಲ್ ಕಲ್ಪನೆ ಇಟ್ಟುಕೊಂಡು ಉಜಿರೆಯಲ್ಲಿ ಕೂಡ ಆಸ್ಪತ್ರೆ ಆರಂಭಿಸಿದ್ವು. ಉಜಿರೆಯಲ್ಲಿರುವಂತಹ ನಮ್ಮ ಸಣ್ಣ ಆಸ್ಪತ್ರೆಯಲ್ಲಿನ ವೈದ್ಯರು ಈಗ ದೊಡ್ಡ ಸಾಧನೆ ಮಾಡಿರುವುದು ನಮಗೆ ಸಂತಸ ತಂದಿದೆ ಎಂದರು. ಇಂತಹ ಶಸ್ತ್ರಚಿಕಿತ್ಸೆಯನ್ನು ಹಳ್ಳಿಗಳಲ್ಲಿ ಮಾಡಲು ಹೆದರ್ತಾರೆ, ಮಂಗಳೂರಿಗೆ ಹೋಗ್ತಾರೆ. ಆದರೆ ಹಳ್ಳಿಗಳಲ್ಲಿ ಈ ರೀತಿಯ ಶಸ್ತ್ರಚಿಕಿತ್ಸೆಗಳು ಆಗುವ ಮೂಲಕ ಜನರಲ್ಲಿ ಇರುವ ಭಯ ದೂರವಾಗ್ತದೆ. ಅಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿರುವ ಆಸ್ಪತ್ರೆಗಳ ಮೇಲೆ ನಂಬಿಕೆ ಉಳಿಯುತ್ತೆ ಅಂದರು. ಇದೇ ವೇಳೆ ಈ ಸಾಧನೆ ಮಾಡಿದ ಡಾಕ್ಟರ್ ಮಹೇಶ್ ಮತ್ತು ಡಾಕ್ಟರ್ ಶಾತಾನಂದರನ್ನ ಅಭಿನಂದಿಸಲಾಯಿತು. ಕೊಯ್ದು ಅದನ್ನ ಹೊರಗೆ ತೆಗೆಯುವ ಬದಲು ಸಣ್ಣ ತೂತು ಮಾಡಿ ಹೋದವರನ್ನು ತೂತು ಮಾಡಿ ಅದನ್ನೆಲ್ಲ ಹೊರಗೆ ತೆಗೆದಿದ್ದಾರೆ. ಮತ್ತು ಕೂಡಲು ನಡೆಸಿದರೆ ನೀವು ನಡೆಯುವುದು ನೋಡಿದರೆ ರೋಗಿ ನಡೆಯುವಾಗ ಆ ವಾರ್ಡ್ನಲ್ಲಿ ನಡೆದು ನೋಡಿದರೆ ಈಗ ನಡೀಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಇಂತಹ ಪ್ರಯೋಗಗಳು ನಮ್ಮ ಆಸ್ಪತ್ರೆಯಲ್ಲಿ ಮಾಡೋದಕ್ಕಾಗಿ ಅಭಿನಂದನೆಗಳು. ಮತ್ತು ಇದಕ್ಕೆ ಬಹಳ ಆತ್ಮವಿಶ್ವಾಸ ಮತ್ತು ಧೈರ್ಯ ಬೇಕಾಗುತ್ತೆ. ಯಾವುದೇ ಹೊಸ ರೀತಿಯಲ್ಲಿ ಮಾಡುವಾಗ ಧೈರ್ಯ ಬಹಳ ಬೇಕಾಗುತ್ತೆ. ಅದು ಧೈರ್ಯ ಸಾಮಾನ್ಯ ಧೈರ್ಯ ಅಲ್ಲ. ಯಾಕಂದರೆ ಇಂಥ ಯಶಸ್ಸಾದರೆ ನಾವೆಲ್ಲ ಬಂದವ್ರನ್ನ ಹೊಗಳ್ತೇವೆ. ಅದೇ ಇಲ್ಲದ ಹೆಚ್ಚಿಗೆ ಆದರೆ ಬಹಳ ಜನ ಅದಕ್ಕೆ ಯಾಕೆ ಮಾಡಿದ್ರಿ ನೀವು, ಹಾಗೆ ಮಾಡಬಾರ್ದಿತ್ತಲ್ವ ಅಂತ ಹೇಳುವವರು ಜಾಸ್ತಿ ಇರ್ತಾರೆ. ಹಾಗಾಗಿ ಇದು ನಿಜವಾಗಿ ಬಹಳ ದೊಡ್ಡ ಕೆಲಸ ನೀವು ಮಾಡಿದ್ದು. ನಿಮ್ಮ ಅನುಭವ, ನಿಮ್ಮ ಎಲ್ಲ ರೀತಿಯ ಅನುಭವಗಳನ್ನು ತೆಗೆದುಕೊಂಡು ಸಣ್ಣ ತೂತು ಮಾಡಿ ಇನ್ಸ್ಟ್ರಕ್ಷನ್ ಮಾಡಿ ಅದನ್ನು ಮತ್ತು ನಮ್ಮ ಆಸ್ಪತ್ರೆಯಿಂದ ಕೃತ್ಯ ಆಗ್ಬೋದು ನನಗೂ ಕೂಡ ತಿಳುವಳಿಕೆ ಇರಲಿಲ್ಲ. ಈಗ ನಮ್ಮ ಜನರಲ್ಲಿ ಏನಿದ್ರು ಬಂದು ಅಮ್ಮವ್ರ ಕೂಡ ನನಗೆ ಬರ್ತಾರೆ. ಯಾಕಂದರೆ ಅವರು ಕಟ್ಟಿದಾಗಿರ್ತದೆ. ಹಾಗಾಗಿ ಈಗ MRI ಮೆಷಿನ್ ಕೂಡ ಹಾಕಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. MRI ಮೆಷಿನ್ ಭಾಳ ಎಕ್ಸ್ಪೆನ್ಸಿವ್. ಸ್ಕ್ಯಾನಿಂಗ್ ಮೆಷಿನ್ ಮಾಡಿದೆ ನಾವು. ಆದರೆ MRI ಮೆಷಿನ್ ಹಾಕಿದ್ರೆ ಬಹುಶಃ ಇನ್ನು ಪ್ರತಿಯೊಂದು ಕೂಡ ಮಂಗಳೂರಿಗೆ ಹೋಗಬೇಕಾಗುತ್ತೆ. ಈಗ ಇವರು ಮಾಡಿದಂಥ ಸಾಧನೆ ನೋಡಿದ ಮೇಲೆ MRI ಇಲ್ಲೇ ಮಾಡಿದ್ರೆ ಒಳ್ಳೆಯದು. ಬಳಿಕ ಮಾತನಾಡಿದ ಮಾತೃಶ್ರೀ ಹೇಮಾವತಿ ವಿ ಹೆಗಡೆ, ಧರ್ಮಸ್ಥಳದಲ್ಲಿ ಪವಾಡಗಳು ನಡೀತಾ ಇರುವುದು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಉಜಿರೆಯ ಆಸ್ಪತ್ರೆಯಲ್ಲೂ ಕೂಡ ಇಂತಹ ಪವಾಡ ಮತ್ತು ಮ್ಯಾಜಿಕ್ ನಡೆದಿರುವುದು ನಿಜಕ್ಕೂ ಸಂತಸ ತಂದಿದೆ ಎಂದು ವೈದ್ಯರು ಮತ್ತು ತಂಡವನ್ನ ಅಭಿನಂದಿಸಿದರು. ಈ ಸಂದರ್ಭ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಎಂ ಜನಾರ್ದನ್, ಮೆಡಿಕಲ್ ಸೂಪರಿಂಟೆಂಡೆಂಟ್ ದೇವೇಂದ್ರ ಕುಮಾರ್, ವೇದಿಕೆಯ ಮುಂಭಾಗ ಶಸ್ತ್ರಚಿಕಿತ್ಸೆಗೊಳಗಾಗಿದ್ದ ಧರ್ಣಮ್ಮ ಉಪಸ್ಥಿತರಿದ್ದರು. ಇದು ಒಂದು ದೊಡ್ಡ ಪವಾಡ, ಮತ್ತೊಂದು ದೊಡ್ಡ ಮ್ಯಾಜಿಕ್. ಇಂಥದ್ದು ಇಲ್ಲಿ ಇನ್ನಷ್ಟು ಆಗಲಿ ಅಂತ ನಾನು ಹಾರೈಸ್ತೇನೆ. ನಮ್ಮ ನ್ಯಾಚುರೋಪತಿಯಲ್ಲಿ ನಮಗೆ ಅನೇಕ ಸಲ ಆಶ್ಚರ್ಯ ಆಗುತ್ತೆ, ನ್ಯಾಚುರೋಪತಿಯಲ್ಲಿ ಇದು ಗುಣ ಆಯ್ತಾ ಅಂತ. ಯಾಕಂದ್ರೆ ಒಂದು ಸ್ಕಿನ್ ಇದ್ದು ಕಾಯಿಲೆ ಇರ್ಬೋದು, ಇಲ್ಲಿಗೆ ಬಂದಿರ್ತಾರೆ, ನೋಡುವಾಗ ಫುಲ್ ಇಡೀ ಸ್ಕಿನ್ ಕಪ್ಪಾಗಿರ್ತದೆ. ಆದರೆ ಕೆಲವೇ ದಿವಸಗಳಲ್ಲಿ ಅವ್ರ ಅಪ್ಪ ಅಮ್ಮ ಬಂದರೆ ಅವರಿಗೆ ಆಶ್ಚರ್ಯ ಆಗ್ತದೆ, ನನ್ನ ಮಗಳು ಹೀಗೆ ಇವಳ ಅಂತ. ಅಷ್ಟು ಮುಖ, ಮೈ, ಸ್ಕಿನ್ ಎಲ್ಲ ಕಪ್ಪಾಗಿರ್ತದೆ. ಬರೀ ನಮ್ಮ ಪಂಚತತ್ವಗಳನ್ನು ಆಧರಿಸಿ ಅಲ್ಲಿ ಸಹ ಅನೇಕ ಪವಾಡಗಳನ್ನು ನೋಡುವಾಗ ನಮಗೆ ಆಶ್ಚರ್ಯ ಆಗುತ್ತೆ. ಹಾಗೆ ಇದು ತುಂಬ ಕಲಿತು ಅದರ ಬಗ್ಗೆ ತುಂಬ ಶ್ರಮ ವಹಿಸಿ ಮಂಗಳೂರಿಂದ ಇಲ್ಲಿ ಬಂದು ನಮ್ಮ ಡಾಕ್ಟರ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೆ ನನ್ನ ಅಭಿನಂದನೆಗಳನ್ನು. ಇನ್ನು ಶಸ್ತ್ರಚಿಕಿತ್ಸೆ ಬಗ್ಗೆ ವೈದ್ಯರಾದ ಶಾಂತಾನಂದ ಮಾತನಾಡಿ, 65 ವರ್ಷದ ಧರ್ಣಮ್ಮ ಎಂಬ ವೃದ್ಧೆ ಸಹಿಸಲು ಅಸಾಧ್ಯವಾದ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಉಜಿರೆಯ ಎಸ್ಡಿಎಂ ಆಸ್ಪತ್ರೆಗೆ ಬಂದಾಗ ಬೆನ್ನು ಮೂಳೆಯ ಪರಿಶೀಲನೆ ನಡೆಸಿದೆವು. MRI ಮೂಲಕ ಗೆಡ್ಡೆ ಇರೋದು ಪತ್ತೆಯಾಗಿದೆ. ಡಾಕ್ಟರ್ ಮಹೇಶ್ ನೇತೃತ್ವದ ತಂಡ 6 ಗಂಟೆಯ ಸತತ ಶಸ್ತ್ರಚಿಕಿತ್ಸೆಯಲ್ಲಿ ಮೊದಲ ಬಾರಿಗೆ ಎಂಡೋಸ್ಕೋಪಿಕ್ ಚಿಕಿತ್ಸೆ ಮಾಡಲಾಗಿದ್ದು, ಕೇವಲ 1 ಸೆಂಟಿಮೀಟರ್ ಛೇದನದೊಂದಿಗೆ 3 ಸೆಂಟಿಮೀಟರ್ ಗೆಡ್ಡೆಯನ್ನ ಹೊರತೆಗೆಯಲಾಗಿದೆ. ಎಂಡೋಸ್ಕೋಪಿಕ್ ಚಿಕಿತ್ಸೆ ಕನಿಷ್ಠ ರಕ್ತದ ನಷ್ಟದೊಂದಿಗೆ ಯಾವುದೇ ಅಂಗಾಂಶ ಹಾನಿಯಾಗದಂತೆ ಮಾಡಲಾಗಿದೆ. ಸಾಮಾನ್ಯವಾಗಿ ಹಳೆಯ ವಿಧಾನದೊಂದಿಗೆ ಶಸ್ತ್ರಚಿಕಿತ್ಸೆ ನಡೆದರೆ ಹೆಚ್ಚಿನ ಗಾಯ ಮತ್ತು ವಿವಿಧ
ವಿವಿಧ ನರಗಳಿಗೆ ಹಾನಿಯಾಗುವ ಸಾಧ್ಯತೆಗಳಿರ್ತವೆ. ಆದರೆ SDM ಆಸ್ಪತ್ರೆಯಲ್ಲಿ ನಡೆದಂತಹ ಎಂಡೋಸ್ಕೋಪಿಕ್ ನಡೆದ ಶಸ್ತ್ರಚಿಕಿತ್ಸೆಯಲ್ಲಿ ಒಂದೇ ದಿನದಲ್ಲಿ ವೃದ್ಧೆ ಮತ್ತೆ ನಡೆಯುವಂತಾಗಿದೆ. ಶಸ್ತ್ರಚಿಕಿತ್ಸೆ ನಡೆದ ಬಳಿಕ ಜ್ಯೂರೆಲ್ ಹಾನಿಯನ್ನ ಸರಿಪಡಿಸಲು ಹೊಲಿಗೆ ವಿಶ್ವದ ಯಾವ ಆಸ್ಪತ್ರೆಯಲ್ಲೂ ಯಶಸ್ವಿಯಾಗಿಲ್ಲ. ಆದರೆ SDM ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ಹೊಲಿಗೆಯನ್ನ ಹಾಕಲಾಗಿದೆ ಎಂದು ಶಾಂತಾನಂದ ಹೇಳಿದರು. ಶ್ರೀಮತಿ ಧರ್ಣಮ್ಮ ಅವರು 65 ವರ್ಷದ ಮಹಿಳೆ. ಅವರಿಗೆ ಬೆನ್ನು ನೋವು ಮತ್ತು ಕಾಲು ನೋವು ತುಂಬ ಜೋರಾಗಿ ಬಂದಿತ್ತು. ಅವರಿಗೆ ಎಷ್ಟು ಜೋರು ನೋವಿತ್ತು ಅಂತ ಹೇಳಿದರೆ 10 ದಿವಸದಿಂದ ಅವರು ನಿದ್ರೆ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ನೋವಿತ್ತು. ಸೊ ಅವರಿಗೆ MRI ಸ್ಕ್ಯಾನ್ ಮಾಡಿದಾಗ ಅವರಿಗೆ ಬೆನ್ನ ಹುರಿಯಲ್ಲಿ ಅಂದರೆ ನರಗಳ ಒಳಗೆ ಗಡ್ಡೆ ಬೆಳೆದಿರುವುದು ಗೋಚರ ಆಯಿತು. ಬಟ್ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಇದನ್ನು ಎಂಡೋಸ್ಕೋಪಲ್ಲಿ ಮಾಡಿದ್ದೇವೆ. ಎಂಡೋಸ್ಕೋಪ್ ಅಂತ ಹೇಳಿದರೆ 1 ಸೆಂಟಿಮೀಟರ್ನಷ್ಟು ಗಾಯ. ಅದರಲ್ಲಿ ನಾವು ಎಂಡೋಸ್ಕೋಪನ್ನು ಒಳಗೆ ಹಾಕಿ ಗಡ್ಡೆಯನ್ನು ಹೊರಗೆ ತೆಗಿತೇವೆ. ಗಡ್ಡೆಯನ್ನು ತೆಗೆದ ಮೇಲೆ ಸ್ಪೈನಲ್ ಕಾರ್ಡನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಅಂದರೆ ಸ್ಪೈನಲ್ ಕಾರ್ಡನ್ನು ಓಪನ್ ಮಾಡಿದ್ದನ್ನು ನಾವು ಪುನಃ ಸೂಚರ್ ಮಾಡಬೇಕಾಗತ್ತೆ. ಅದನ್ನು ನಾವು ಎಂಡೋಸ್ಕೋಪಲ್ಲೇ ಮಾಡಿದ್ದೇವೆ, ಬೇರೆ ಯಾವುದೇ ಓಪನ್ ಮೆಥಡಲ್ಲಿ ಮಾಡಿಲ್ಲ. ಎಂಡೋಸ್ಕೋಪಲ್ಲೇ ನಾವು ಪುನಃ ಸ್ಪೈನಲ್ ಕಾರ್ಡನ್ನು ಕ್ಲೋಸ್ ಮಾಡಿ ಪೇಷಂಟಿಗೆ ಇಮಿಡಿಯೇಟಾಗಿ ನೋವು ಹೋಗಿದೆ. ಪೇಷಂಟ್ ಇಮಿಡಿಯೇಟ್ ನಡಿಲಿಕ್ಕೆ ಆಗಿದೆ. ಪೇಷಂಟಿಗೆ ಯಾವುದೇ ನೋವು ಆಪರೇಷನ್ ಬಳಿಕ ಇಲ್ಲ, ಬೆನ್ನು ನೋವಿಲ್ಲ, ಕಾಲು ನೋವಿಲ್ಲ. ಮತ್ತು 1.5 ತಿಂಗಳು ಕಳೆದ ಮೇಲೆ ನಾವು MRI ಸ್ಕ್ಯಾನ್ ಮಾಡಿ ಗಡ್ಡೆ ಯಾವುದೇ ಅವಶೇಷ ಕೂಡ ಇಲ್ಲ. ಪೇಷಂಟಿಗೆ 100% ರಿಕವರಿ ಆಗಿದೆ. ಸೊ ಇದು ಈ ಎಂಡೋಸ್ಕೋಪಲ್ಲಿ ಗಡ್ಡೆಯನ್ನು ತೆಗೆದು ಪುನಃ ಡ್ಯೂರವನ್ನು ಹೊಲಿಯುವಂಥ ವಿಧಾನ ಇಷ್ಟರವರೆಗೆ ಪ್ರಪಂಚದಲ್ಲಿ ಯಾರೂ ಮಾಡಿಲ್ಲ. ಇದು ನಾವು ಫಸ್ಟ್ ಟೈಮ್ ಇಲ್ಲಿ SDM ಆಸ್ಪತ್ರೆ ಉಜಿರೆಯಲ್ಲಿ ಮಾಡಿದ್ದೇವೆ. ಮಾತ್ರೆ ಟೆಂಕ ಕಮ್ಮಿ ಆಪುಜಿ ಬೊಕ್ಕ ಇಂಚ ಆಪರೇಷನ್ ಮಲ್ಪುಗ ಅಮ್ಮ ಇರು ಪೋಡಿ ಪೋಡ್ಚಿ ಬಂಡೆ ಆಕೆ ಏನು ಬಂಡೆ ಇಂಕ ಆಪರೇಷನ್ ತ ಚೂರ್ಲ ಪೋಡಿಗೆ ಎದ್ದು ಇಂಕೋರ ಈ ಬೇನೆ ಕಮ್ಮಿ ಆವಡು ಇಂಕ ಆಪರೇಷನ್ ತ ಪೋಡಿಗೇನೆ ಎದ್ದಿದ್ದು ಬಂಡೆ ಅಂಚ ಹಿಡ್ದುಕ್ಕ ಆಪ್ರೇಷನ್ ಆಂಡು ಮುಜಿನ 5 ದಿನ ಇತ್ತೆ ಮೂರು ಭಾರಿ ಎಡ್ಡೆ ನಾನು ಊತೇರು ಸಿಸ್ಟರ್ನಾಗಲ್ಲ ಪುರ ಭಾರಿ ಇದ್ದಿ ಬತ್ತಿಜ್ಜಿ ಬೊಕ್ಕ ಏನು ಬೇನೆ ನಡೆದು ಬತ್ತಿಜ್ಜಿ ಅಂಚ ಭಾರಿ ಎಡ್ಡೆ ಗಲ್ಗೆ ಅಲ್ಲಿಗೆ ಅಕ್ಕೆಲ್ಲ ಬತ್ತೊಂದು ಡಾಕ್ಟರ್ನಾಗಲ್ಲ ಬತ್ತೊಂದು ಹೂವು ಅಂತ ಇತ್ತೇರೆ ನಾನು ರಾತ್ರಿ ಎಲ್ಲ ಪಗೆಲ್ಲ ಸಿಸ್ಟರ್ನಾಗಲ್ಲ ಗಲ್ಗೆ ಅಲ್ಲಿಗೆ ಬತ್ತದು ಐಸು ಟಿಪ್ಪುನಾಗಲ್ಲ ಹೂವು ಅಂತ ಇತ್ತೇರು ಮುಳು ಬೆಡ್ಡು ಬಣ್ಣೆಡ್ಕಲ್ಲ ಭಾರಿ ಎಡ್ಡೆ ಉತ್ತೇರೆ ಇತ್ತೆ ಇದನ್ನ ಪರಮತ ಹಾಪುಂಡು.